ದೀಪಾವಳಿ ಬಂತೆಂದರೆ ಹಬ್ಬಗಳ ಗಮ್ಮತ್ತು ಶುರುವಾಗಿ ಬಿಡುತ್ತದೆ. ಎಲ್ಲವೂ ಹೊಸತು ಹೊಸತು. ನವನವೀನ ವಸ್ತು ಖರೀದಿಯಲ್ಲಿ ಖುಷಿಯೋ ಖುಷಿ. ಜವಳಿ, ಚಿನ್ನಾಭರಣ, ಎಲೆಕ್ಟ್ರಾನಿಕ್ಸ್ ಹೀಗೆ ನಾನಾ ವಿಧದ ಐಟಂಗಳು, ಪೀಠೋಪಕರಣಗಳ ಖರೀದಿಗೆ ಅನುಕೂಲವಾಗುವಂತೆ ಮಳಿಗೆಗಳು ದೀಪಾವಳಿಗೆ ನಾನಾ ರೀತಿಯ ಆಫರ್, ದರ ಕಡಿತ ಮಾರಾಟ ಘೋಷಿಸುತ್ತಾರೆ. ಸಂಪ್ಯದ ಆದರ್ಶ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಮಳಿಗೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ಪೀಠೋಪಕರಣ ಹಾಗೂ ಟೈಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಂ ಹೊಂದಿರುವ ಸಂಸ್ಥೆಯಾಗಿದೆ. ಸಂಸ್ಥೆಯಲ್ಲಿ ದೀಪಾವಳಿ ಪ್ರಯುಕ್ತ 3 ದಿನಗಳ ದರ ಕಡಿತ ಮಾರಾಟ ಆಫರ್ ನೀಡಲಾಗಿದೆ. ನವೆಂಬರ್ 14ರವರೆಗೆ ಈ ಆಫರ್ ನಡೆಯಲಿದ್ದು, ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮಾಲಕ ಅಬ್ದುಲ್ ರಹಿಮಾನ್ ಹೇಳಿದ್ದಾರೆ. ಆತ್ಮೀಯ ಗ್ರಾಹಕರಿಗೆ ವಂದನೆಗಳು. ಭಾರತ ದೇಶದ ಪ್ರತಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಇಂದು ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ದೀಪಾವಳಿ ಹಬ್ಬ ದೀಪಗಳ ಹಬ್ಬ. ಮಕ್ಕಳಿಗೆ ವಿಶೇಷವಾಗಿ ಬಹಳ ಸಂತೋಷದ ಹಬ್ಬವಾಗಿರುತ್ತದೆ. ಶ್ರೀಕೃಷ್ಣ ದೇಶದ ಜನರನ್ನು ಹಿಂಸಿಸುತ್ತಿರುವ ನರಕಾಸುರರನ್ನು ಕೊಂದಂತಹ ಒಂದು ದಿನವಾಗಿರುತ್ತದೆ. ಅದರ ಸಂತೋಷಕ್ಕಾಗಿ ಒಂದು ಆಚರಿಸುವ ಹಬ್ಬವೇ ಆಗಿದೆ ಈ ದೀಪಾವಳಿಯ ಹಬ್ಬ. ಅಲ್ಲದೆ ವಿಷ್ಣು ವಾಮನ ರೂಪದಲ್ಲಿ ಬಂದು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ದೂಡಿದಂತಹ ಒಂದು ದಿನ. ಅದರ ಪರವಾಗಿ ಬಲಿಪಾಡ್ಯಮಿ ಅಂದರೆ ಇದೆಲ್ಲರ ವಿಶೇಷವಾಗಿ ಆಚರಿಸುವ ಒಂದು ಹಬ್ಬವೇ ಆಗಿದೆ ಈ ದೀಪಾವಳಿ ಹಬ್ಬ. ಇಂದು ಹಿಂದೂ ಬಾಂಧವರ ಪ್ರತಿ ಮನೆಯಲ್ಲಿ ತಳಿರು ತೋರಣಗಳಿಂದ ಸಿಹಿಯನ್ನು ಹಂಚಿಕೊಂಡು ಹೊಸ ಬಟ್ಟೆಯನ್ನು ಧರಿಸಿ ದೀಪವನ್ನು ಹಚ್ಚಿ ಒಂದು ಆಚರಿಸುವಂಥ ವಿಶೇಷ ಭಾರತೀಯರ ಹಬ್ಬವಾಗಿದೆ. ಈ ಹಬ್ಬ ಈ ದಿನದಲ್ಲಿ ಐಶ್ವರ್ಯಕ್ಕಾಗಿ, ವಿಜಯಕ್ಕಾಗಿ ಹಾಗೂ ಒಂದು ಒಳ್ಳೆಯ ಉತ್ತಮ ಆರೋಗ್ಯಕ್ಕಾಗಿ ಲಕ್ಷ್ಮೀ ಪೂಜೆಯನ್ನು ಪೂಜಿಸುವಂತಹ ದಿನವೂ ಆಗಿದೆ ಈ ದೀಪಾವಳಿ ಹಬ್ಬ. ಈ ದೀಪಾವಳಿ ಹಬ್ಬವು ಎಲ್ಲರ ಜೀವನದಲ್ಲೂ ಸುಖ, ಸಂತೋಷ, ನೆಮ್ಮದಿ, ಸಾಮರಸ್ಯದ ಜೀವನ, ಐಶ್ವರ್ಯ, ಆರೋಗ್ಯವು ತರಲಿ ಎಂದು ನಮ್ಮ ಆದರ್ಶ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ಸ್ ಆಶಂಸಿಸುತ್ತದೆ. ಅಲ್ಲದೆ ಆ ಭಗವಂತನಲ್ಲಿ ಬೇಡುತ್ತಾ ಇರುತ್ತೇವೆ. ವ್ಯಕ್ತಿತ್ವದ ಹಣತೆ ಗಟ್ಟಿಯಾಗಲಿ, ಪ್ರೀತಿಯ ಎಣ್ಣೆ ಸದಾ ತುಂಬಿರಲಿ, ಬಾಂಧವ್ಯದ ಬತ್ತಿ ಚಿರಕಾಲ ಉರಿಯಲಿ, ಸಂತಸದ ಜ್ಯೋತಿ ಪ್ರಕಾಶಿಸಲಿ, ದುಃಖ ದುಮ್ಮಾನದ ಕತ್ತಲೆ ಕರಗಲಿ, ದಿವ್ಯತೆಯ ಕಾಂತಿ ಬಾಳು ಬೆಳಗಲಿ. ದೀಪಾವಳಿಯ ಆರ್ಥಿಕ ಶುಭಾಶಯಗಳು. ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಆದರ್ಶ ಲಕ್ಕಿ ಸ್ಕೀಮ್ ಇದರ ವತಿಯಿಂದ. ಅಲ್ಲದೆ ನಮ್ಮ ಈ ಹಬ್ಬದ ಪ್ರಯುಕ್ತ 3 ದಿವಸಗಳ ಕಾಲ, ಇವತ್ತಿನಿಂದ ನಾಳೆ ನಾಡಿದ್ದು 3 ದಿವಸಗಳ ಕಾಲ ನಮ್ಮಲ್ಲಿರುವಂಥ ಟೈಲ್ಸ್ಗಳಾಗಲಿ, ಸ್ಯಾನಿಟರ್ಸ್ಗಳಾಗಲಿ, ಫರ್ನಿಚರ್ಸ್ಗಳಾಗಲಿ, ಎಲೆಕ್ಟ್ರಾನಿಕ್ಸ್ಗಳು ಪ್ರತಿಯೊಂದರಲ್ಲೂ ಉತ್ತಮವಾದ ಕಡಿತ ದರವನ್ನು ನಾವು ನಮ್ಮ ಪ್ರೀತಿಯ ಗ್ರಾಹಕರಿಗೆ ಒದಗಿಸಿ ಕೊಡ್ತಾ ಇದ್ದೇವೆ. ಅದರ ಮೂಲಕ ನಿಮ್ಮ ಮನೆಗಳಲ್ಲಿ ನಮ್ಮ ಪೀಠೋಪಕರಣಗಳನ್ನು ತಗೊಂಡು ಹೋಗಿ ಉಡುಗೊರೆಯಾಗಿ ಬಹಳ ಒಳ್ಳೆಯ ದರದಲ್ಲಿ ತಗೊಂಡು ಹೋಗಿ ಆದಷ್ಟು ಬೇಗನೆ ಈ ಒಂದು 2-3 ದಿವಸದಲ್ಲಿ ಬಂದು ಆದರ್ಶ ಆದರ್ಶ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸಿಗೆ ಭೇಟಿ ಕೊಟ್ಟು ಒಂದು ಉತ್ತಮ ದರದಲ್ಲಿ ಸಿಗುವಂಥ ಪೀಠೋಪಕರಣಗಳನ್ನು ತಗೊಂಡು ಹೋಗಿ ನಿಮ್ಮ ಸಂತಸದ ಹಬ್ಬವನ್ನು ಇನ್ನೂ ಒಳ್ಳೆಯ ಸಂತೋಷವಾಗಿ ಆಚರಿಸಿ ಅಂತ ಹೇಳುತ್ತಾ, ನಾನು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.